ಕ್ಷೇತ್ರ ಧರ್ಮಸ್ಥಳದ ವತಿಯಿಂದ ಕಳೆದ 20 ವರ್ಷಗಳಿಂದ ಹಲವಾರು ಭಜನಾ ಕಮ್ಮಟಗಳು, ಭಜನಾ ಶಿಬಿರಗಳು ನಡೆಯುತ್ತಿದೆ. ಅದರಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಮಹಾಲಿಂಗೇಶ್ವರ ದೇವಸ್ಥಾನ ವಠಾರದಲ್ಲಿ ಭಜನಾ ಸತ್ಸಂಗ ಸಮಾವೇಶ 2020 ಸಾಮೂಹಿಕ ಕೋಟಿ ಶಿವ ಪಂಚರಾಕ್ಷರಿ ಪಠಣ ನಡೆಯಿತು. ಕಲಿಯುಗದಲ್ಲಿ ಭಗವಂತನ ಸಾಕ್ಷಾರತೆಗೆ ಸುಲಭ ಮಾರ್ಗ ಅಂದರೆ ಭಜನೆ. ಭಕ್ತಿ ಮಾರ್ಗವನ್ನು ಭಜನೆ ಮೂಲಕ ಸಂಚರಿಸಲು ಪ್ರತಿನಿತ್ಯ ಮನೆಯಲ್ಲಿ, ವಾರಕ್ಕೊಮ್ಮೆ ಭಜನಾ ಮಂದಿರ, ದೇವಸ್ಥಾನದಲ್ಲಿ, ಕೆಲವೊಮ್ಮೆ ಭಜನಾ ಕಮ್ಮಟಗಳಲ್ಲಿ ದೇವರನ್ನು ಭಜನೆಯ ಮೂಲಕ ಭಜಿಸಲಾಗುತ್ತಿದೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಮಾತನಾಡಿ, ಆಧ್ಯಾತ್ಮಿಕ ಜೀವನದ ಕಲ್ಪನೆ ಇಲ್ಲದಿದ್ದರೆ ಮನುಷ್ಯನ ಜೀವನ ವ್ಯರ್ಥ ಎಂದು ಹೇಳಿದರು. ಕಾರ್ಯಕ್ರಮದ ಯಶಸ್ಸಿಗೆ ಶುಭ ಹಾರೈಸಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಒಟ್ಟು 2,000ಕ್ಕೂ ಹೆಚ್ಚು ಭಜನಾ ತಂಡಗಳು, ಸುಮಾರು 20,000ದಷ್ಟು ಭಜನಾರ್ಥಿಗಳು ಭಾಗವಹಿಸಿ ಕುಳಿತು ಭಜನೆ, ನೃತ್ಯ ಭಜನಾ ಕಾರ್ಯಕ್ರಮ ನಡೆಸಿದ್ದರು. ಅಲ್ಲದೆ ಎಲ್ಲರೂ ಒಟ್ಟಾಗಿ ಸಾಮೂಹಿಕ ಕೋಟಿ ಶಿವ ಪಂಚರಾಕ್ಷ ಪಠಣ ಮಾಡಿದ್ರು.